ಫ್ರೆಂಡ್ಸ್, ನಾವು ಇವತ್ತು ಪಲಾವನ್ನು ಮಾಡ್ತಿದ್ದೀವಿ. ಪಲಾವಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ, ಟೊಮೊಟೊ, ಕ್ಯಾರೆಟ್, ಬೀನ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೆನೆಸಿಟ್ಟಿರೋ ಬಟಾಣಿ ನಾನು ರಾತ್ರಿ ನೆನೆಸಿಟ್ಟಿದ್ದೀನಿ, ಅಕ್ಕಿ ಹಾಗೂ ರುಬ್ಬೋ ಕೊಬ್ಬರಿ ಮತ್ತು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ ಇಷ್ಟೇ ನಾನು ತೊಗೊಂಡಿರೋದು. ಈಗ ರುಬ್ಬಬೇಕಾಗಿರೋ ಜಾರಿಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಏಲಕ್ಕಿ, 2 ಲವಂಗ ಮತ್ತು ಚಕ್ಕೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಮಸಾಲೆನ ರುಬ್ಕೊಂಡಿದ್ದೀನಿ. ತೀರಾ ನುಣ್ಣು ರುಬ್ಕೋಬೇಡಿ, ಸ್ವಲ್ಪ ತರಿತರಿಯಾಗಿರಲಿ. ನೋಡಿ, ಗ್ಯಾಸ್ ಹಚ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಬೇಕಿದ್ರೆ ನಿಮಗೆ ಸ್ವಲ್ಪ ಜೊತೆಗೆ ತುಪ್ಪ ಕೂಡ ಹಾಕ್ಕೋಬೋದು, ಒಳ್ಳೆ ಫ್ಲೇವರ್ ಸಿಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನು ಆವಾಗಲೇ ಏಲಕ್ಕಿ, ಲವಂಗ ಮತ್ತು ಚಕ್ಕೆಯನ್ನು ತೊಗೊಂಡಿದ್ದೆ. ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಎಣ್ಣೆಲಿ ಹಾಕಿದಾಗ ಫ್ಲೇವರ್ ಬಿಟ್ಟರೆ ಚೆನ್ನಾಗಾಗುತ್ತೆ. ಕುಟ್ಟಿ ಹಾಕಿದರೆ ಫ್ಲೇವರ್ ಬೇಗ ಬಿಟ್ಕೊಳ್ಳುತ್ತೆ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಕುಟ್ಟಿಟ್ಕೊಂಡಿದ್ದೀನಿ. ಈಗ ಸಾಸಿವೆ ಸಿಡಿತಿದ್ದಾಗೆ ಪಲಾವ್ ಎಲೆ ಮತ್ತು ಕುಟ್ಟಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಹಾಕೋಣ. ಪಲಾವ್ ಎಲೆ ಒಂದು ಸ್ವಲ್ಪ ಮುಂಚೆನೇ ಹಾಕ್ಕೊಂಬಿಡಿ, ಯಾಕೆಂದರೆ ಅದು ಫ್ಲೇವರ್ ಬಿಟ್ಕೋಬೇಕು. ಅದನ್ನು ಪುಡಿ ಮಾಡಿದಾಗಿಂದ ನೋಡಿ, ಇವಾಗ ಸಾಸಿವೆ ಸಿಡಿತಾ ಇದ್ದಾವೆ. ಇವಾಗ ಇಂಗ್ರೀಡಿಯೆಂಟ್ಸ್ನ ಹಾಕ್ತಿದ್ದೀನಿ. ಪುಡಿ ಮಾಡ್ಕೊಂಡಿರೋ ಚಕ್ಕೆ, ಏಲಕ್ಕಿ, ಲವಂಗನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈರುಳ್ಳಿಯನ್ನು ಹಾಕ್ತಿದ್ದೀನಿ. ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಯಾಕೆಂದರೆ ಶುಂಠಿ ಕೂಡ ಹಸಿ ವಾಸನೆ ಹೋಗಬೇಕು, ಈರುಳ್ಳಿ ಕೂಡ ಸ್ವಲ್ಪ ಬಾಡ್ಕೋಬೇಕು. ಅದರಿಂದ 2 ಜೊತೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪವಾಗಿ ಬಾಡಿದೆ. ಇವಾಗ ಕ್ಯಾರೆಟ್, ಬೀನ್ಸನ್ನು ಹಾಕ್ಕೊತಾ ಇದ್ದೀನಿ. ಜೊತೆ ಬಟಾಣಿ ಕೂಡ ಹಾಕ್ಕೊತಾ ಇದ್ದೀನಿ. ಟೊಮೊಟೊವನ್ನು ಕೊನೆಯಲ್ಲಿ ಹಾಕ್ತೀವಿ, ಏಕೆಂದರೆ ಟೊಮೊಟೊ ಬೇಗ ಬೆಂದ್ಬಿಡುತ್ತೆ. ಇದೆಲ್ಲ ಸ್ವಲ್ಪ ಬೇಯಬೇಕು ಎಣ್ಣೆಯಲ್ಲಿ. ನೋಡಿ, ಇವಾಗ ಎಣ್ಣೆಯಲ್ಲಿ ರೋಸ್ಟ್ ಆಗಿದೆ ಕ್ಯಾರೆಟ್ ಮತ್ತು ಬೀನ್ಸು. ನೋಡಿ, ಕಲರ್ ಚೇಂಜ್ ಆಗಿದೆ, ಗೊತ್ತಾಗ್ತಾ ಇದೆ ಎಣ್ಣೆಯಲ್ಲಿ ರೋಸ್ಟ್ ಆಗಿರೋದು. ಇವಾಗ ಟೊಮೊಟೊವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಟೊಮೊಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಉಪ್ಪು ಕೂಡ ನೀರು ಬಿಡುತ್ತೆ, ಟೊಮೊಟೊ ಕೂಡ ನೀರು ಬಿಡುತ್ತೆ. ಆದ್ದರಿಂದ ಸ್ವಲ್ಪ ಬೇಗ ಬೇಯುತ್ತೆ ಟೊಮೊಟೊ. ಸ್ವಲ್ಪ ಸಾಫ್ಟ್ ಆಗಬೇಕು. ಇವಾಗ ಟೊಮೊಟೊ ಬೆಂದಿದೆ. ಸೊ ನಾನಿವಾಗ ಮಸಾಲೆ ರುಬ್ಕೊಂಡಿರೋ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಈಗ ರುಬ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ತಾಯಿದ್ದೀನಿ. ನಾನು ಅರಿಶಿನ ಆ್ಯಡ್ ಮಾಡ್ತಾ ಇಲ್ಲ, ಏಕೆ ಅಂದರೆ ಕಲರ್ಲೆಸ್ ಇರಲಿ ಅಂತೇಳಿ.
ನಿಮಗೆ ಕಲರ್ ಬೇಕು ಅಂದರೆ ನೀವು ಅರಿಶಿನ ಕೂಡ ಆ್ಯಡ್ ಮಾಡ್ಕೋಬೋದು ರುಬ್ಬೋದ್ರ ಜೊತೆಗೆ. ಇವಾಗ ಇದು ಮಸಾಲೆ ಹಾಕಿದ ಮೇಲೆ ಮಸಾಲೆನ ಸ್ವಲ್ಪ ಬಾಡಿಸ್ಕೊಂಡಿದ್ದೀವಿ ಹಸಿ ವಾಸನೆ ಹೋಗೋವರೆಗೂ. ಇವಾಗ ಇದು ನಾನು ಅಕ್ಕಿನ ಆವಾಗಲೇ ಮಾಡಬೇಕು ತಯಾರಿನ ತರಕಾರಿ ಹೆಚ್ಕೋಬೇಕಾದ್ರೇ ಅಕ್ಕಿನ ತೊಳೆದಿಟ್ಟಿದ್ದೆ. ಸೊ ನೆನ್ಕೊಂಡಿದ್ದೆ ಇವಾಗ ಸ್ವಲ್ಪ. ಈಗ ಅಕ್ಕಿನ ಹಾಕ್ತಾಯಿದ್ದೀನಿ, ನಾನು ನೀರು ಫುಲ್ ಹಾಕಿಲ್ಲ. ಅಕ್ಕಿನ ಮುಂಚೆನೇ ಹಾಕಿ ಸ್ವಲ್ಪ ತರಕಾರಿ ಜೊತೆ ಬಾಡಿಸ್ಕೊಳ್ಳೋದ್ರಿಂದ ಅಕ್ಕಿ ಹುರಿದಂಗೆ ಆಗುತ್ತೆ. ಸೊ ಪಲಾವು ಉದ್ರಾಗುತ್ತೆ, ಮೆತ್ತಗಾಗೋದಿಲ್ಲ. ಒಂದು 30 ಸೆಕೆಂಡ್ಸ್ ಅಷ್ಟೇ. ಇದನ್ನು ಅಕ್ಕಿ ಸ್ವಲ್ಪ ಬಿಸಿ ಆಗೋವರೆಗೂ ಅಷ್ಟೇ. ನಂತರ ನೀರನ್ನು ಆ್ಯಡ್ ಮಾಡ್ಬೋದು. ನಾವು ಅಕ್ಕಿನ ಹಾಕಿದಾಗ ನೀವು ಜಾಸ್ತಿ ಗೂರಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಜಾಸ್ತಿ ಗೂರಾಡಿದ್ವಿ ಅಂದರೆ ಅಕ್ಕಿ ನುಚ್ಚಾಗಿ ಬಿಡುತ್ತೆ. ಸೊ ಮತ್ತೆ ಮೆತ್ತಗಾಗ್ಬಿಡುತ್ತೆ. ನೋಡಿ, ನೀವು ಅನ್ನಕ್ಕೆ ಏನು ಹಾಕ್ತಿರಲ್ಲ ನೀರು, 1 ಕಪ್ಪಿಗೆ 2 ಕಪ್ಪು, ಅದೇ ರೇಷ್ಯೋದಲ್ಲಿ ನೀರನ್ನು ಹಾಕ್ಕೋಬೇಕು. ನೋಡಿ, ನಾನಿವಾಗ 1 ಕಪ್ ಅಕ್ಕಿಯನ್ನು ತೊಗೊಂಡಿದ್ದೆ. ಸೊ ಇದರಲ್ಲಿ 2 ಕಪ್ ನೀರನ್ನು ಹಾಕ್ತಾಯಿದ್ದೀನಿ. ಅದೇ ಕಪ್ಪಲ್ಲಿ 2 ಕಪ್ಪನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಆವಾಗಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೆ ಟೊಮೆಟೊ ಬೇಯಬೇಕಾದ್ರೆ. ಇವಾಗ ರುಚಿ ನೋಡಿ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಶುಗರನ್ನು ಕೂಡ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಅಷ್ಟೇ. ಸ್ವಲ್ಪ ಖಾರ ಏನಾರು ಆಗಿದ್ದರೆ ಅಥವಾ ಏನಾರ ರುಚಿಯಲ್ಲಿ ಉಪ್ಪು ಹುಳಿ ಏನಾದರೂ ಹೆಚ್ಚಾಗಿದ್ದರೆ ಸಕ್ಕರೆ ಅದನ್ನು ಮೇಂಟೈನ್ ಮಾಡುತ್ತೆ. ಯಾವ ಫ್ಲೇವರು ಕರೆಕ್ಟಾಗಿ ಲೆವೆಲ್ಲಾಗಿರೋ ಹಾಗೆ ನೋಡ್ಕೊಳುತ್ತೆ. ಅದರಿಂದ ಸ್ವಲ್ಪ ಸಕ್ಕರೆನ ಸೇರಿಸಿದ್ದೀನಿ. ಪಲಾವ್ ಜೊತೆ ಮೊಸರು ಬಜ್ಜಿ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಈರುಳ್ಳಿ, ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಮೊಸರಿನ ಜೊತೆ ಸ್ವಲ್ಪ ಹಾಲಿದ್ದರೆ ನೀವು ಹಾಲನ್ನು ಕೂಡ ಸೇರಿಸ್ಕೋಬೋದು. ನೋಡಿ, ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಲಿದ್ದರೆ ಹಾಲು ಕೂಡ ಸ್ವಲ್ಪ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ ಟೇಸ್ಟು. ನೋಡಿ, ಮೊಸರು ಬಜ್ಜಿ ಕೂಡ ರೆಡಿ ಆಯಿತು ಪಲಾವಿನ ಜೊತೆ ಸರ್ವ್ ಮಾಡೋಕ್ಕೆ. ಕೊತ್ತಂಬರಿ ಸೊಪ್ಪಿಲ್ಲ ನನ್ನ ಹತ್ರ, ಸೊ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿಲ್ಲ. ಈ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ಕುದೀತಾ ಇದೆ, ತಳ ಹಿಡ್ದಿರುತ್ತೆ. ಸ್ವಲ್ಪ ಗೂರಾಡ್ಕೊಂಬಿಡಿ. ಗೂರಾಡ್ಕೊಂಬಿಟ್ಟು ನಂತರ ಚಮಚವನ್ನು ತೆಗೆದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ. ನೋಡಿ, 2 ವಿಷಲನ್ನು ಹೊಡಿಸಿದ್ದೀವಿ. ಇವಾಗ ಗ್ಯಾಸ್ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಇದು ವಿಷಲ್ ಆಗಿದೆ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗಾಗಿದೆ. ಇವಾಗ ಒಂದ್ಸಲ ಗೂರಾಡ್ಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿದೆ.